ಉಪ್ಪಾಗೆ ನೋಡಂತೇಳಿ 4 ತುಂಡಿಗಿದೆ ಪಾತ ಕಮ್ಮಿ ಆಗಿದೆ ಈಗ. ಓ ಸೂಪರ್ ಟೇಸ್ಟ್ ಇದೆ ಮಾತ್ರ. ಸುಕ್ಕ ರೆಡಿ ಅಂಕ್ಲ ಉಣ್ಕ ಬುಕ್ಕ ಹಾಗೆ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. 3 ಗಂಟೆಗೆ ನೈಟ್ ರೀಚ್ ಆದೆ ನಾನು. ಅದಾದ್ಮೇಲೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು, ಮಲ್ಕೊಂಡೆ. ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗಿದ್ದೆ. ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಸಂಕ್ರಾಂತಿ ಪೂಜೆ ಇದೆ. ಅದಕ್ಕಿಂತ ಮುಂಚೆ ನಮ್ಮ ಪುತ್ತೂರಿರೋ ಮೇನ್ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಸಂದೀಪ್ ಬೆಂಕಿಗೆ ಹೌದು. ಯಾಕಮ್ಮ ಉಂಡಾಯ್ತದೆ కొంచెం అరిగేసి పంచాబులు ಅಂತ ಕೇಳಿ ಬೇಕಾದ್ ನೋಡು ಹತ್ತಡಿಗೆ 3 ಕಿಲೋ ಟೈಸನ್ ಆಯ್ತು ಮಾರೆ
ರೈಸಲ್ಲಿ ಬೇಯಕ್ಕೆ ಎಷ್ಟೊತ್ತು ಬೇಕು? ಆಂಟಿ ಮತ್ತೆ ಇದು ಈ ಥರ ಬೆಂಕಿ ಹತ್ತಿರ ಬೇಕಾತ ಒಲೆ ಒಳಗಂತಾರ ಹಾಕಿತ್ತಿಲ್ಲ ಈಗ ಅದ್ರದ್ದು ಕಾಲು ಕೊಟ್ಟನಿಲ್ಲ ಗೊತ್ತಿಲ್ಲ. ಕಾಲಿತ್ತೆ ಅಮ್ಮ ಬಾಯ್ಲರಾಗ? ಹಾಂ ಯಾವುದು ಇರಾಗಲ್ಲ ಮರ ಇದು ಹೊರಗ ಅದು ಬಾಯ್ಲರ್ ಕಬಾಬ್ ಮಾಡಿದ್ದು ಅದು ಗೊತ್ತಿಲ್ಲ ನಿಂಗೆ ರೈಸನ ಕಬಾಬ ಯಾರ್ದು? ನಂದು ಬೇಡ. ಸೊ 3 ಜನ ಅಕ್ಕಂದರು 3 ಜನ ಭಾವಂದರು ಎಲ್ಲ ಮಕ್ಕಳು ಬಂದಿದ್ದಾರೆ, ಅಪ್ಪ ಅಮ್ಮ ಇದ್ದಾರೆ. ಸೊ ಎಂಜಾಯ್ ಮಾಡೋಣ, ಲೈಟಾಗಿ ಸೆಲೆಬ್ರೇಷನ್ ಮಾಡೋಣ, ದೊಡ್ಡದಾಗೇನಿಲ್ಲ ಲೈಟಾಗಿ. ಸೊ ಲೆಟ್ಸ್ ಸಿ. ಅವಳು ತಗೊಂಡು ನೋಡಿದ್ಲು ಉಪ್ಪಾಗೆ ನೋಡಂತೇಳಿ 4 ತುಂಡಿಗಿದೆ, ಪಾತ ಕಮ್ಮಿ ಆಗಿದೆ ಇರಾಗ. ಚಿಕನ್ ಸುಕ್ಕ ಓ ಸೂಪರ್ ಟೇಸ್ಟ್ ಇದೆ ಮಾತ್ರ. ಸುಕ್ಕ ರೆಡಿ ಇಂಕ್ಲ ಉಣ್ಕ ಬುಕ್ಕ. ಕಬಾಬ್ ರೆಡಿ. ಜಾಸ್ತಿ ರೋಸ್ಟ್ ಆಯ್ತದೆ. ಅರಾಗ ಇದ್ದದ ಕೇಕ್ ರೀ ಮಾಡ. ಈಗ ಆನ್ ಆಯ್ತು. ಟೇಸ್ಟ್ ಮಾಡಿ ಅಂತ ಮಾಡಲಿ. ಸಾಕು 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 ಸಾಕು.